ಸುಳ್ಯದಲ್ಲಿ ನಿನ್ನೆ ಸುರಿದ ಭಾರೀ ಗಾಳಿ ಮಳೆಗೆ ಬೃಹದಾಕಾರದ ಹಲಸಿನ ಮರವೊಂದು ಮನೆ ಮೇಲೆ ಬಿದ್ದು ಮನೆಯ ಮೇಲ್ಛಾವಣಿಗೆ ಹಾನಿಯಾದ ಘಟನೆ ನಡೆದಿದೆ. ಸುಳ್ಯ ತಾಲೂಕು ಕೊತ್ಕುಂಜ ಗ್ರಾಮ ಕೃಷ್ಣನಗರ ದಾಮೋದರ ಬೆಳ್ಚಪ್ಪಾಡ ಇವರ ಮನೆ ಮೇಲೆ ಬೃಹದಾಕಾರದ ಹಲಸಿನ ಮರ ಬಿದ್ದು ಮನೆಯ ಹಂಚು ಹಾಗೂ ಮನೆ ಎದುರು ಇದ್ದ ಸಿಮೆಂಟ್ ಶೀಟ್ ಪುಡಿಪುಡಿಯಾಗಿದ್ದು ಮರದ ಪಕ್ಕಾಸು ತುಂಡಾಗಿ ಅಪಾರ ನಷ್ಟ ಉಂಟಾಗಿದೆ. ಇನ್ನು ಘಟನಾ ಸ್ಥಳಕ್ಕೆ ಪೊಲೀಸರು ಹಾಗೂ ಕಂದಾಯ ಅಧೀಕ್ಷಕರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಒಂಜಿ ತೊಳಿದು ಬೂರ್ತುಂಡು ಮುಖ ಸೀಟು ಹೋತುಂಡು ಮುಖ ಓಡು ಪೂರ ಪುಡಿ ಪುಡಿ ಆತುಂಡು ಮುಖ ಲವ್ ಪೂರ ಅನಿಕಾರ ಅವನುಂಡು ಮುಖ ಬತ್ತೇರು ಮಗಳು ಏನು ಬತ್ತೇರು ఒక ಪಂಚಾಯತ್ ಹಿಡಿದು ಬತ್ತೇರು ಇದು ಕೂತುಗೊಂಜ ಗ್ರಾಮ ಉಳ್ಳಾನೆ ಕಂದಾಯದಾಗೆಲ್ಲ ಬತ್ತೇರು ಅಂಚೆ ಕೂತುಗೊಂಜಿ ಗ್ರಾಮ ಉಳ್ಳಾನೆ ಸುಳ್ಯ ತಾಲೂಕು ಕೃಷ್ಣನಗರ ದಾಮೋದರ ಬೆಳ್ಚಪ್ಪಾಡ ತೊಕ್ಲ ಬೆಳ್ಚಪ್ಪಾಡ ಅದ